ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಈಗ ವೇಣನಿಗೆ ಬುದ್ಧಿ ಮಾತು ಹೇಳಕ್ ಬಂದಿದ್ದಾರೆ ಋಷಿ ಮುನಿಗಳು. ಅವರ ಬುದ್ಧಿ ಮಾತುಗಳನ್ನ ಕೇಳೋದು ಬಿಡಿ, ಇವಾಗ ಅವರಿಗೆ ಬುದ್ಧಿ ಮಾತುಗಳನ್ನ ಹೇಳ್ತಾ ಇದ್ದೇನೆ ವೇಣ. ಮೂರ್ಖಸ್ಯ ಉಪದೇಶಾನ ಪ್ರಕೋಪಾಯ ಕಲ್ಪತೆ ಅಂತ ಹೇಳ್ತಾರೆ. ಮೂರ್ಖನಿಗೆ ಉಪದೇಶ ಕೊಟ್ರೆ ಅದು ಒಳ್ಳೇದು ಅಂತ ತಗೊಳ್ಳೋದಿಲ್ಲ, ನನಗೆ ಒಳ್ಳೇದು ಅಂತ ತಗೊಳ್ಳೋದು. ಮೂರ್ಖದಿಂದ ಅದನ್ನ ಅವನು ಅದು ಇನ್ನೊಂದು ರೀತಿಯ ತಗೊಳ್ತಾನೆ. ಅದೇ ನೋಡ್ತಾ ಇದ್ದೀವಿ, ವೇಣ ದೊಡ್ಡ ಮೂರ್ಖ. ಸೊ ತನಗೆ ಪಡೆದ ಒಂದು ಅಧಿಕಾರದ ಒಂದು ಗರ್ವದಿಂದಲೋ ಇಲ್ಲ, ತಾನೊಬ್ಬ ರಾಜನ ಮಗ, ಮಹಾರಾಜ, ಈಗ ರಾಜಕುಮಾರ ಮಹಾರಾಜನಾಗಿದ್ದಾನೆ. ಸೊ ಹಾಗೆ ಹೀಗೆ ಕೆಲವು ಕಾರಣಗಳಿರ್ತವೆ ಭೌತಿಕ ಜಗತ್ತಿನಲ್ಲಿ. ನಾವು ಈ ತರ ಅಹಂಕಾರದಿಂದ ನಾವು ನಿಜ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಮುಖ್ಯವಾಗಿ ಹೇಳೋದು ಹೇಗೆಂದ್ರೆ ಜನ್ಮ ಐಶ್ವರ್ಯ ಶ್ರುತಾಶ್ರೀ ಅಂತ ಹೇಳ್ತಾರೆ. ಹೆಚ್ಚಾಗಿ ಈ ಗರ್ವ, ಈ ಅಹಂಕಾರ ಅಂದ್ರೆ ಜನ್ಮದಿಂದ ಇರ್ಬೋದು. ಒಂದು ಕುಟುಂಬ, ಆ ಹಿನ್ನೆಲೆ ಅಷ್ಟೊಂದು ಸುಸಂಸ್ಕೃತ ಕುಟುಂಬ ಇರ್ಬೋದು, ಇಲ್ಲಾಂದ್ರೆ ಆಗಿಲ್ಲ ಅಂದ್ರೂ ದೊಡ್ಡ ಶ್ರೀಮಂತ ಕುಟುಂಬ, ಇಲ್ಲ ಬಲಶಾಲಿ ಇನ್ಫ್ಲೂಯೆನ್ಸ್ ಇರೋ ಕುಟುಂಬ. ಆ ರೀತಿ ಜನ್ಮ. ಐಶ್ವರ್ಯ ಅಂದ್ರೆ ಧನ ಸಂಗ್ರಹದಿಂದ. ಶ್ರುತ ಅಂದ್ರೆ ಲೌಕಿಕ ಜ್ಞಾನ, ಭೌತಿಕ ಜ್ಞಾನ. ಯಾವುದೋ ವಿಷಯ ಲೌಕಿಕ ಜ್ಞಾನ ಸ್ವಲ್ಪ ಬೇರೆ ಇವ್ರಿಗೆ ಸ್ವಲ್ಪ ತಿಳ್ಕೊಂಡಿದೆ. ಆಧ್ಯಾತ್ಮಿಕ ಜ್ಞಾನ ನಿಜವಾಗ್ಲೂ ಒಬ್ಬರನ್ನ ನಮ್ರವಾಗಿ ಮಾಡುತ್ತೆ, ಅದ್ರ ಲೌಕಿಕ ಜ್ಞಾನ ಒಬ್ಬರನ್ನ ತುಂಬಾ ಒಂದು ರೀತಿ ಅಹಂಕಾರ ತುಂಬಾ ಬರೋದ್ ರೀತಿ ಮಾಡುತ್ತೆ. ಲೌಕಿಕ ಜ್ಞಾನ ಜಡ ವಿದ್ಯಾ ಮಾಯಾರ ಅಂಧಕಾರ ಅಂತ ಹೇಳ್ತಾರೆ. ಜಡವಿದ್ಯಾ ಆತ್ಮವಿದ್ಯಾ ಅದನ್ನ ಅಹಂಕಾರ ಬರ್ಸೋದಿಲ್ಲ, ಜಡವಿದ್ಯೆ ಬರ್ಸೋದು. ಆತ್ಮವಿದ್ಯೆ ಅಂದ್ರೆ ಅದನ್ನ ಸಾಕ್ಷಾತ್ಕರಿಸುವ ವಿದ್ಯೆ. ಕೇವಲ ಅದು ಥಿಯರಿಟಿಕಲ್ ನಾಲೆಡ್ಜ್ ಅಲ್ಲ, ಅದು ಇನ್ಫಾರ್ಮೇಶನ್ ತಿಳ್ತಿರೋದು ಅಷ್ಟೇ. ಜನ್ಮ ಐಶ್ವರ್ಯ ಶ್ರುತ ಶ್ರೀ ಅಂದ್ರೆ ಒಬ್ಬರ ವೈಯಕ್ತಿಕ ರೂಪ, ಸೌಂದರ್ಯ ಇರ್ಬೋದು. ಹೀಗೆ ಇದು ಹೆಚ್ಚಾಗಿ ಇವು 4 ಜನರನ್ನು ಅಹಂಕಾರ. ಇಲ್ಲಾಂದ್ರೆ ಭಗವದ್ಗೀತೆ ಕೃಷ್ಣ ಹೇಳೋದಿದೆ, ಪ್ರಕೃತಿ ಕ್ರಿಯಮಾಣಾನಿ ಗುಣೈಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹ ಮಿತಿ ಮನ್ಯತೆ. ಮತ್ತೆ ಪ್ರಕೃತಿ ಗುಣಗಳಿಲ್ದಿ ನಾವು ಎಷ್ಟಿದ್ರು ಸತ್ವ ರಜಸ್ಸು ತಮಸ್ಸು. ಸೊ ಇದು ಹೆಚ್ಚು ಪ್ರಭಾವ ಆದಷ್ಟು ನಮಗೆ ನಮ್ಮ ಪ್ರಭಾವ ನಮ್ಮ ಮೇಲೆ ಬಿದ್ದು ನಾವು ನಾನೇ ಕರ್ತ, ನಾನೇ ಎಲ್ಲ ನನ್ನ ನಿಯಂತ್ರಣದಲ್ಲಿದೆ ಅಂತ ನಾವು ಬೆಳೆಸ್ಕೊಳ್ತೇವೆ. ಸೊ ವೇಣ ಮಹಾರಾಜ ತುಂಬಾ ದೊಡ್ಡ ಸ್ಥಾನದಲ್ಲಿ ವಿಶ್ವದ ರಾಜನಾಗಿದ್ದಾನೆ. ಸಹಜವಾಗಿ ಆ ರೀತಿಯ ಈ ರೀತಿಯ ಗರ್ವ ಅಹಂಕಾರ ಬೆಳೆದು ಬಂದಿದೆ. ಎಷ್ಟರ ಮಟ್ಟಿಗೆ ಇವಾಗ ಅವ್ರ ಕಾರಣಗಳು ಕೊಡ್ತಾರೆ, ಇವರಿಗೆ ದೂಷಣೆ ಮಾಡ್ತಾನೆ. ಬಾಲಿಶ ಮೊದಲಿಗೆ ದೂಷಣೆ ಮಾಡಿದ್ದು, ನೀವು ಮಕ್ಕಳಿಗೆ ಜ್ಞಾನ ಇಲ್ಲ, ಮಕ್ಕಳಿಗೆ ತಿಳುವಳಿಕೆ ಇಲ್ಲ. ಸೊ ಹಾಗೆ ನಾವು ಒಬ್ಬರಿಗೆ ಭಯವಾಗ್ಲು ಮಕ್ಕಳಾಗಿ ನೀವು ಇದು ಮಾಡ್ತಾ ಇದ್ದೀವಿ. ಮಕ್ಕಳಲ್ಲಿ ಇನ್ನೊಬ್ಬ ಬುದ್ಧಿ ಬೆಳವಣಿಗೆ ಆಗಿಲ್ಲ. ಸೊ ಅವ್ರು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಪದಗಳು ಋಷಿ ಮುನಿಗಳಿಗೆ ಹೇಳಿದ್ದು, ಬಾಲಿಶ ಬತಯು ಎಂಬ. ಬಾಲಿಶ ಅಂದ್ರೆ ನಿಮ್ಮ ಮಕ್ಕಳಾಗಿ ನಿಮ್ಮ ಬುದ್ಧಿ, ನಿಮ್ಮ ಚಿಂತನೆ. ಅಧರ್ಮೇ ಧರ್ಮ ಮಾನಿನಃ, ಅಧರ್ಮವನ್ನು ಧರ್ಮವಾಗಿ ನೀವು ಯೋಚನೆ ಹೇಳ್ತಾ ಇದ್ದಾರೆ. ಅವ್ರು ಹೇಳಿದ್ದು ಆಕ್ಚುಲಿ ಇವರಿಗೆ ಧರ್ಮೋಪದೇಶ ಮಾಡಿದ್ದು ಇವ್ರಿಗೆ, ಆದ್ರೆ ಹೇಳ್ತಾ ಇದ್ದಾರೆ ಅವರು, ನೀವು ಅಧರ್ಮವನ್ನು ಧರ್ಮ. ಭಗವದ್ಗೀತೆಯಲ್ಲೂ ನಮಗೆ ಸತ್ವಗುಣ, ರಜೋಗುಣ, ತಮೋಗುಣದಲ್ಲಿ ಹೇಳ್ತಾರೆ. ತಮೋಗುಣದಲ್ಲಿರೋ ವ್ಯಕ್ತಿ ಇದೆ, ಸತ್ವಗುಣದಲ್ಲಿರೋ ವ್ಯಕ್ತಿ ಧರ್ಮ ಎಂದು ಕರೆಕ್ಟ್ ಆಗುತ್ತೆ, ಇದು ಸರಿ ಇದು ತಪ್ಪು ಅಂತ ನಿರ್ದಿಷ್ಟ. ರಜೋಗುಣದಲ್ಲಿ ಸ್ಪಷ್ಟವಾಗಿ ಗೊತ್ತಿಲ್ಲ, ಕನ್ಫ್ಯೂಷನ್ ಇದೆ.
ಕನ್ಫ್ಯೂಷನ್ ಅಂದ್ರೆ ಬಹುಶಃ ಹೀಗಿರ್ಬೋದು, ಬಹುಶಃ ಆಗಿರ್ಬೋದು. ತಮೋಗುಣ ಅಂದ್ರೆ ಆಗಲ್ಲ, ಕನ್ಫ್ಯೂಷನ್ ಅಲ್ಲ, ಅದು ಟೋಟಲ್ ಟೋಟಲ್ ಕನ್ಫ್ಯೂಷನ್. ಹೇಗೆ ಹೇಗೆ ಅಂದ್ರೆ ಅವರ ಚಿಂತನೆನೇ ಸರಿ, ಅವರ ಯೋಚನೆನೇ ಸರಿ. ಸೊ ಅವರಿಗೆ ಧರ್ಮವೇ ಅಧರ್ಮವಾಗಿ ಕಾಣುತ್ತೆ. ನಾವು ಮಾಡೋ ಯೋಗ ಭಗವಂತನಿಗೆ ಭಕ್ತಿ ಕಾರ್ಯಗಳು ಅವ್ರಿಗೆ ಕಾಣುತ್ತೆ ಅಧರ್ಮ. ಈ ನನಗೆ ಹಾಗೆ ಕಾಣ್ತಾ ಇದೆ. ಇವರು ಹೇಳಿದ್ದು, ನೀನು ಪರಮಪುರುಷನ ಕೃಪೆಯಿಂದ ನಿನಗೆ ಆ ಸ್ಥಾನ ಸಿಕ್ಕಿದೆ, ನೀನು ಹಾಗಾಗಿ ಅವರ ಕೊಟ್ಟ ನಿಯಮಗಳನ್ನು ಪಾಲಿಸು ಅಂತ ಅವರು ಯಾಚಿಸಿದ್ದು. ಆದ್ರೆ ಇವರು ಅದೇ ಅಧರ್ಮ ಅಂತ ಹೇಳ್ತಾರೆ. ಮತ್ತೆ ಇವನ್ ಅನ್ಕೊಂಡಿರೋದು ಅಧರ್ಮ ಅದು ಧರ್ಮ, ಅವನಿಗೆ ಅದು ಮುಂದೆ ಬೋಧನೆ ಮಾಡ್ತಾನೆ. ಏನು ಇವನು ಅಧರ್ಮದಲ್ಲಿದ್ದಾನೆ, ಅದನ್ನು ಅವನು ಧರ್ಮ ಅಂತ ಅವನು ಭಾವಿಸಿ ಇವರಿಗೆ ಉಪದೇಶ ಮಾಡ್ತಾನೆ. ಸೊ ಇದು ವೇಣನ ಸ್ಥಿತಿ. ಯಾರು ತಮಗುಣದಲ್ಲಿರ್ತಾರೆ, ತಮಗುಣದಲ್ಲಿರುವ ವ್ಯಕ್ತಿ ಹೀಗೆ. ಬಾಲಿಶ ಬತಯು ಎಂಬ ಅಧರ್ಮೇ ಧರ್ಮ ಮಾನಿನಃ ಏ ವೃತ್ತಿದಂ ಪತಿಂ ಹಿತ್ವ ಜಾರಂ ಪತಿಂ ಉಪಾಸತೆ. ಸೊ ಹೇಳ್ತಾರೆ, ಇನ್ನ ಅವ್ರಿಗೆ ಹೇಗೆ ಖಂಡಿಸ್ತಾ ಇದ್ದಾನೆ ಅಂದ್ರೆ, ಅವರು ಗೌರವಾನ್ವಿತರು, ಸತ್ಪುರುಷರು ಬಂದಿರೋರು, ಅವರ ಮುನಿವರ್ಯರು. ಸೊ ಅವರನ್ನು ಇವರು ಹೇಗೆ ದೂಷಿಸುತ್ತಿದ್ದಾನೆ ಅಂದ್ರೆ, ಒಬ್ಬ ಹೆಣ್ಣು ತನ್ನ ಗಂಡನನ್ನು ತ್ಯಜಿಸಿ ಹೊರ ಗಂಡನ ಜೊತೆ ಸಂಬಂಧ ಇಟ್ಕೊಂಡ ರೀತಿಯಲ್ಲಿ ಅವರು ಹೀಗೆ ಒಂದು 2 ಸಲ ಈ ಶ್ಲೋಕದಲ್ಲೂ ಹೇಳ್ತಾನೆ, ಮುಂದೆ ಶ್ಲೋಕದಲ್ಲೂ ಕೂಡ ಹೇಳ್ತಾನೆ. ಸೊ ಬೇರೆ ಯಾರನ್ನ, ಯಾಕಂದ್ರೆ ಹೆಂಗಸು ಸೊ ಗಂಡನ ಸಂಬಂಧದಲ್ಲಿ ಗಂಡನ ರಕ್ಷಣೆ ಇರೋದ್ರಿಂದ, ಗಂಡನ ಪೋಷಣೆ ಇರೋದ್ರಿಂದ ಅವನ ನಿಷ್ಠಾವಂತಲಾಗಿರ್ಬೇಕು, ವಿಧೇಯಳಾಗಿರ್ಬೇಕು. ಆದ್ರೆ ಅದನ್ನ ಬಿಟ್ಬಿಟ್ಟು ಇನ್ನೊಬ್ಬ ಇಟ್ಕೊಂಡ್ರೆ ಅಂದ್ರೆ ಹಾಗೆ ಅವ್ರನ್ನ ಕಂಪ್ಯಾರಿಸನ್, ಅವ್ರಿಗೆ ಇದು ಹೋಲಿಕೆ ಮಾಡ್ತಾರೆ. ನೆಕ್ಸ್ಟ್ ಶ್ಲೋಕ ಹೇಳೋದು, ಅವಜಾನಂತಿ ಅಮಿ ಮೂಢ. ಅವಜಾನಂತಿ ಅಮಿ ಮೂಢ ಅಂದ್ರೆ ನನ್ನನ್ನು ಅವಗೌರಿಸುತ್ತೀರಾ ನೀವೆಲ್ಲರೂ ಕೂಡ ಮೂಢರು, ನೀವೆಲ್ಲರೂ ಮೂರ್ಖರು. ಆಕ್ಚುಲಿ ಅವನು ದೊಡ್ಡ ಮೂರ್ಖ, ಆದ್ರೆ ಅವನು ಋಷಿವರಿಯರಿಗೆ ಇವಾಗ ಹೇಳೋದು, ಇವಾಗ ನೀವೆಲ್ಲರೂ ಮೂಢರು, ಯಾಕೆಂದ್ರೆ ನನಗೆ ನೀವು ಅವಹೇಳನ ಮಾಡ್ತಾ ಇದ್ದೀರಾ, ನನಗೆ ನೀವು ಉಪದೇಶಿಸ್ತಿದ್ದೀರಾ ನೀವು. ಅವಜಾನಂತಿ ಕೃಷ್ಣ ಭಗವದ್ಗೀತೆ ಹೇಳೋದು, ಅವಜಾನಂತಿ ಶ್ಲೋಕ ಬರುತ್ತೆ ಭಗವದ್ಗೀತೆಯಲ್ಲಿ. ಅವಜಾನಂತಿ ಏನು ಶ್ಲೋಕ ಯಾರು ಹೇಳ್ತೀರಾ? ಅವಜಾನಂತಿ ಶುರು ಆಗುತ್ತಲ್ಲ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ, ಅವಜಾನಂತಿ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಂ ಅಜಾನಂತೋ ಮಮ ಭೂತ ಮಹೇಶ್ವರಂ. ಕರೆಕ್ಟ್ ಅಲ್ಲ ಮಾತಾಜಿ? ಸೊ ಅವಜಾನಂತಿ ಮೂಢ. ಸೊ ಕೃಷ್ಣ ಹೇಳಿದ್ದು ಭಗವದ್ಗೀತೆಯಲ್ಲಿ, ನನ್ನನ್ನು ಮೂಢರು, ನನ್ನನ್ನು ಮೂರ್ಖರು, ನಾನು ಪರಮಪುರುಷನು ಅಂತ ಲೆಕ್ಕಿಸೋದಿಲ್ಲ. ಅವ್ರು ಲೆಕ್ಕಿಸೋದಿಲ್ಲದೆ ನಾನು ಮನುಷ್ಯ ರೂಪದಲ್ಲಿ, ಕೃಷ್ಣನು ಮನುಷ್ಯರು 2 ಕೈ 2 ಕಾಲುಗಳು ಇರೋ ರೀತಿಯಲ್ಲಿ, ನಮ್ಮ ರೀತಿಯಲ್ಲಿ ಕಣ್ಣು ಕಿವಿ ಮೂಗು ಎಲ್ಲ ಇರೋ ರೀತಿಯಲ್ಲಿ ಕೃಷ್ಣ ಅವತರಿಸಿದ್ದು. ಸೊ ಹಾಗೆ ಕೃಷ್ಣನಿಗೆ ಹೇಳಿದ್ದು, ಕೃಷ್ಣನಿಗೆ ನಾವು ಹೇಳ್ಕೊಳ್ಳೋದು, ಈಗ ಎಲ್ಲರೂ ಜನರು ಹೇಳೋದು, ಕೃಷ್ಣನ ಯಾಕೆ ಪೂಜಿಸ್ತೀರಾ ನೀವು? ಅವನೊಬ್ಬ ಐತಿಹಾಸಿಕ ವ್ಯಕ್ತಿ, ಸೊ ಅವರನ್ನು ಪೂಜಿಸ್ತಾ ಇದ್ದಾರಲ್ಲ ನೀವು ಎಷ್ಟು ಬುದ್ಧಿಹೀನರು ಅಂತ ನಮ್ಮನ್ನು ಜನರು ದೂಷಿಸ್ತಾರೆ. ಅದೇ ರೀತಿ ಕೃಷ್ಣನು ಅವತರಿಸಿದಾಗ ಕೂಡ ಕೃಷ್ಣನ ದೂಷಿಸಿದವರಿಗೆ. ಹಾಗೆ ಕೃಷ್ಣ ಹೇಳಿದ ಗೀತೆಯಲ್ಲಿ, ಅವಜಾನಂತಿ ಮಾಂ, ನನ್ನನ್ನು ಯಾರು ಅವಹೇಳನ ಮಾಡ್ತಾರೆ? ಮೂಢರು. ಏನಂತ ಅವಹೇಳನ ಮಾಡ್ತಾರೆ ಅವ್ರು? ಯಾಕೆ ಅವಹೇಳನ ಮಾಡ್ತಾರೆ? ಅವ್ರು ಅನ್ಕೊಳ್ತಾರೆ, ಅವಜಾನಂತಿ ಮಾಂ ಮೂಢ ಮಾನುಷೀಂ ತನು ಆಶ್ರಿತಂ, ನಾನು ಮನುಷ್ಯ ರೂಪದಲ್ಲಿ ನಾನು ಬಂದಿದ್ದೇನೆ ಅಂತ ಭಾವಿಸ್ತೇನೆ. ಇಲ್ಲ, ಮನುಷ್ಯ ರೂಪದಲ್ಲಿ ನಾವು ಬರೋದಲ್ಲ, ನಾವು ಭಗವಂತನ ರೂಪದಲ್ಲಿ ನಮಗೆ ದೇಹ ಪ್ರಾಪ್ತಿಯಾಗಿದೆ. ಭೌತಿಕವಾಗಿ ಕೃಷ್ಣನು ಆ ರೀತಿ ಒಂದು ಅನುಗ್ರಹಿಸಿದ್ದಾನೆ. ಕೃಷ್ಣನು ಹೀಗೆ ಮೂಲತಃ ಅವನ ರೂಪ. ವೇಣುಂ ಕ್ವಣಂತಂ ಅರವಿಂದ ದಲಾಯತಾಕ್ಷಂ ಬರ್ಹಾವತಂ ಸಮಸಿತಾಮೃತ ಸುಂದರಾಂಗಂ ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ ಅಂಗಾನಿ ಯಸ್ಯ ಸಕಲೇಂದ್ರಿಯ ವೃತ್ತಿಮಂತಿ ಪಶ್ಯಂತಿ ಪಾಂತಿ ಕಲಯಂತಿ ಚಿರಂ ಜಗಂತಿ. ಈ ತರ ಭಗವಂತನ ವಿವರಣೆ ಇದೆ. ಸಚ್ಚಿದಾನಂದ ರೂಪ, ಅವನ ದೇಹದ ರೂಪ ವಿವರಣೆ ಇದೆ. ಅದು ಶಾಶ್ವತವಾದ ರೂಪ. ಅದೇ ಕೃಷ್ಣ ತನ್ನ ಅನುಗ್ರಹದಿಂದ, ತನ್ನ ಕೃಪೆಯಿಂದ ನಮಗೂ ಅವನ ಒಂದು ಪ್ರತಿಬಿಂಬವಾಗಿರುವ ಈ ಭೌತಿಕ ದೇಹವನ್ನು ಅನುಗ್ರಹಿಸಿದೆ. ಆದ್ರೆ ನಾವು ಅನ್ಕೊಳ್ಳೋದು, ಇಲ್ಲ ಇಲ್ಲ ಇಲ್ಲ, ಕೃಷ್ಣನು ಹೀಗೆ ನಮ್ಮ ರೀತಿಯಲ್ಲಿ ಪಡೆದ ಕರ್ಮಾನುಬಂಧದ ದೇಹ. ಅದಕ್ಕೆ ಕೃಷ್ಣ ಹೇಳೋದು, ಆ ರೀತಿ ಯಾರು ಯೋಚನೆ ಮಾಡ್ತಾರೆ ಅವರು ಮೂಢರು. ಅವಜಾನಂತಿ ಮಾ ಮೂಢ ಮಾನುಷೀಂ ತನ್ಮಾಶ್ರಿತಂ ಪರಂಭಾವಂ ಅಜಾನಂತಹ. ಪರಂಭಾವಂ, ನನ್ನ ನಿಜವಾದ ಭಾವ, ನಿಜವಾದ ನನ್ನ ಅಸ್ತಿತ್ವ ಅವರಿಗೆ ಅಜಾನಂತ, ತಿಳಿದಿಲ್ಲ. ಮಮ ಭೂತ ಮಹೇಶ್ವರಂ, ಎಲ್ಲ ಜೀವಿಗಳ ನಾನೇ ಒಡೆಯ, ಅದು ತಿಳಿದಿಲ್ಲ. ಆ ಜ್ಞಾನ ಇಲ್ಲ, ವಿಜ್ಞಾನ, ಕೃಷ್ಣ ವಿಜ್ಞಾನ, ದೇವರ ವಿಜ್ಞಾನ ಅದು ತಿಳಿದಿಲ್ಲ. ತಿಳಿದಿರೋದ್ರಿಂದ ಈ ತರ ಅವಳ. ಸೊ ಅದೇ ರೀತಿ ಇವನು ಈ ರಾಜನ ಹೇಳ್ತಾನೆ, ಅವಜಾನಂತಿ ಅಮಿ ಮೂಢ. ಸೊ ನನ್ನನ್ನು ಅದೇ ರೀತಿಯಲ್ಲಿ ನೀವು ಎಲ್ಲ ಮೂರ್ಖರು, ನೀವು ನನ್ನನ್ನು ಅವಳನ ಮಾಡ್ತಾ ಇದ್ದೀರಾ. ನೀವು, ನಾನು ಯಾರು ಅಂತ ಗೊತ್ತಿಲ್ಲ ನಿಮಗೆ, ಯು ಡೋಂಟ್ ನೋ ಹೂ ಐ ಆಮ್.
ಹೇಳ್ತೀವಲ್ಲ ಒಂದೊಂದ್ಸಲ ನಾವು ಏನ್ ಅನ್ಕೊಂಡ್ಬಿಟ್ರಿ ನೀವು, ನಾನು ಅಂದ್ರೆ ಏನ್, ನನ್ನ ಕೆಪಾಸಿಟಿ, ನನ್ನ ಶಕ್ತಿ, ನನ್ನ ಸ್ಥಿತಿ ಏನೋ ಏನ್ ಗೊತ್ತೇ ನಿಮ್ಗೆ, ನಿಮ್ಗೆ ಗೊತ್ತಿಲ್ಲ, ನಿಮಗೆ ತೋರಿಸ್ತೀನಿ ನಾನು ನಿಮ್ಗೆ. ಹಾಗೆ ರಾಜನು ಈಗ ಅವಜಾನತಿ ಮಾಮೂಢ ನೃಪರೂಪಿಣಂ ಈಶ್ವರಂ, ಅವನು ಹೇಳ್ತಾ ಇರೋದು ನೃಪರೂಪಿಣ, ನಾನು ಈಶ್ವರ ಪರಮಪುರುಷ, ನಾನೇ ದೇವರು, ಇನ್ಯಾರಿದ್ದಾರೆ ಇನ್ನೊಬ್ಬ ದೇವ, ಯಾರು ಇಲ್ಲ. ಇದು ನೃಪ, ಈಗ ರಾಜನ ರೂಪದಲ್ಲಿ ನಾನು ಕಾಣಿಸ್ಕೊಳ್ತಾ ಇರೋದು, ನಾನೇ ಪರಮಪುರುಷ. ಇದು ರಾಕ್ಷಸರು ದಾನವರ ಚಿಂತನೆ, ಇದು ಇತಿಹಾಸದಲ್ಲಿ ಮತ್ತೆ ಮತ್ತೆ ಆಗ್ತಾ ಇರುತ್ತೆ. ಹಿರಣ್ಯಕಶಿಪು ಕೇಳ್ತೀವಿ ನಾವು ಇದೇ ರೀತಿ. ಹಿರಣ್ಯಕಶಿಪು ಕೂಡ ತೀವ್ರ ತಪಸ್ಸೆ ಮಾಡಿ ಅವನು ಪಡೆದ ಶಕ್ತಿಯಿಂದ ಅವನೇ ದೇವರು ಅಂತ ಒಂದು ಆಸೆ. ಸೊ ಇದು ಮತ್ತೆ ಮತ್ತೆ ಇದು ನಡೀತಾ ಇರುತ್ತೆ. ಹೀಗೆ ಇತಿಹಾಸದಲ್ಲೂ ಕೂಡ ನೋಡ್ತೇವೆ, ಎಷ್ಟೆಷ್ಟು ರಾಜಕೀಯ ವ್ಯಕ್ತಿಗಳು ಅವ್ರ ಶಕ್ತಿ ಸಿಕ್ಕಿದ ತಕ್ಷಣವೇ ಅವರು ಎಲ್ಲರಿಗೂ ಕೂಡ ತೊಂದರೆ ಕೊಟ್ಟಿದ್ದೆ. ಸೊ ಹೇಳ್ತಾರೆ ಇದರಲ್ಲಿ ಎಲ್ಲ ರಷ್ಯಾ ದೇಶದಲ್ಲಿ ಸ್ಟಾಲಿನ್ ಇವರೆಲ್ಲ ಕೇಳ್ತಾರೆ, ನಾವು ಇತಿಹಾಸದಲ್ಲಿ ಕೇಳಿದ್ದೇವೆ. ಸೊ ಅವರು ಇತಿಹಾಸದಲ್ಲಿ ಹೇಳಿದಾಗ ಹೇಳ್ತಾರೆ, ಅವರು ನಂಬರ್ 1 ಕ್ರಿಮಿನಲ್ ಅಂತ ಹೇಳ್ತಾರೆ. ಕ್ರಿಮಿನಲ್ ಅಂದ್ರೆ ಗೂಂಡ, ಒಂದು ಇದು ವಂಚನೆ ಮಾಡೋ ವ್ಯಕ್ತಿ, ಮೋಸಗಾರ, ಇಲ್ಲ ಒಂದು ಮರ್ಡರರ್ ಅಂದ್ರೆ ಕೊಲೆಗಾರ. ಅಷ್ಟು ಜನನ ಕೊಂದದ್ದು. ಯಾರನ್ನೆಲ್ಲ ಕೊಂದದ್ದು? ಅವರ ದೇಶದವರು, ಅವರ ಪ್ರಜೆಗಳನ್ನೇ ಕೊಂದದ್ದು. ಯಾರಾದ್ರೂ ಅವರ ವಿರೋಧವಾಗಿ ಸ್ವಲ್ಪ ಒಂದು ಪ್ರತಿಭಟಿಸಿದ್ರೆ ಫಿನಿಶ್, ಅವ್ರನ್ನ ಕರೆದು ನಿನಗೆ ವಿಷ ಕೊಟ್ಟು, ಈ ವಿಷವನ್ನು ನೀನ್ ತಗೊಳ್ತೀಯಾ, ಇಲ್ಲ ಅಂದ್ರೆ ನಾನು ನಿನ್ನ ಬಂದೂಕಿದೆ ನಿನ್ನನ್ನ ಶೂಟ್ ಮಾಡ್ತೀನಿ. ಹೀಗೆ ಈ ತರ ಎಲ್ಲ ವ್ಯಕ್ತಿಗಳಿದ್ದಾರೆ. ಈ ತರ ನಾವು ಇತಿಹಾಸದಲ್ಲಿ, ಚರಿತ್ರೆಯಲ್ಲಿ ಇತ್ತೀಚೆಗೆ ಕೂಡ ಕೇಳ್ಬೋದು ನಾವು. ಔರಂಗಜೇಬ್ ಇನ್ನೊಬ್ಬ ದೊಡ್ಡ ರಾಕ್ಷಸ ಕೇಳ್ತೀವಿ. ಅವರ ತಂದೆಯನ್ನೇ ಅವರು ಇದ್ ಮಾಡಿ ಮತ್ತೆ ಅವರ ಅಣ್ಣಂದಿರೆಲ್ಲರನ್ನು ಕೂಡ ಎಲ್ಲ ಕೊಂದು ಅಧಿಕಾರ ವಹಿಸಿದ್ದಾರೆ. ಈ ತರ ಎಲ್ಲ ಇರ್ತಾರೆ, ಈ ತರ ರಾಕ್ಷಸ ವ್ಯಕ್ತಿಗಳು. ಮತ್ತೆ ಅವರು ಆದ್ಮೇಲೆ ಅವರೇ ರಾಜರು, ಅವರೇ ಪರಮ ಪುರುಷ, ಅವರೇ ದೇವರು. ಸೊ ಆ ರೀತಿ ಅವರು ವರ್ತನೆ ಮಾಡ್ತಾರೆ. ನೃಪರೂಪಿಣಂ ಈಶ್ವರಂ, ಅವ್ರು ಅನ್ಕೊಳ್ತಾರೆ ಅವರು ನಾವೇ ದೇವರು, ನಾವೇ ಇದು. ನಾನು ವಿಂದಂತಿ ತೇ ಭದ್ರಂ ಇಹಲೋಕೆ ಪರತ್ರಚ, ಅವ್ರು ಹೇಳ್ತಾರೆ. ಮತ್ತೆ ಈಗ ಈ ರೀತಿ ಅರ್ಥ ಮಾಡ್ಕೊಳ್ದೆ ಇದ್ರೆ ನಿಮಗೆ ಸುಖ ಇಲ್ಲ. ಇವ್ರು ಯಾಕಂದ್ರೆ ಋಷಿಮುನಿಗಳು ಹೇಳಿದ್ದು, ನೀವು ಭಗವಂತನನ್ನು ಪೂಜಿಸಲಿಲ್ಲ ಅಂದ್ರೆ, ನಿನ್ನ ಪ್ರಜೆಗಳನ್ನ ಪೂಜಿಸೋದಕ್ಕೆ ನೀನು ಸಹಾಯ ಮಾಡದೆ ಭಗವಂತನ ಮೆಚ್ಚಿಸದಿದ್ರೆ, ನಿನಗೆ ಈ ಜನ್ಮದಲ್ಲಿ ಇಲ್ಲ, ಮುಂದೆ ಜನ್ಮದಲ್ಲಿ ಕೂಡ ನಿನಗೆ ಅವನತಿ ಆಗುತ್ತೆ ಅಂತ. ಈಗ ಇವನ್ ಹೇಳ್ತಾ ಇರೋದು, ನನ್ನನ್ನು ನೀವು ಪೂಜಿಸಲಿಲ್ಲ ಅಂದ್ರೆ, ನನ್ನನ್ನು ನೀವು ಸ್ವೀಕರಿಸಲಿಲ್ಲ ಅಂದ್ರೆ, ನನ್ನ ಆದೇಶಗಳನ್ನ ಪಾಲನೆ ಮಾಡ್ಲಿ ಅಂದ್ರೆ ನಿಮಗೆ ಯಾವುದು ಇದಿಲ್ಲ. ಯಾಕಂದ್ರೆ ಅವನು ಅನ್ಕೊಂಡಿದ್ದಾನೆ ತನ್ನ ಅಧಿಕಾರದಿಂದ ಅವರನ್ನು ಶಿಕ್ಷಿಸಬಹುದು, ಅವರನ್ನು ದಂಡಿಸಬಹುದು ಅಂತ ಅನ್ಕೊಳ್ತಾರೆ. ಸೊ ಹೀಗೆ ಒಂದು ಅಧಿಕಾರದಿಂದ ವ್ಯಕ್ತಿಗಳು ಈಗ ಅನ್ಕೊಳ್ತಾರೆ. ಈಗ ನಾವು ನೋಡ್ತಾ ಇದ್ದೀವಿ, ಇವತ್ತಿನ ರಾಜಕೀಯ ನೋಡಿದ್ರೆ, ಅಮೆರಿಕ ದೇಶದಲ್ಲಿ ರಾಜಕೀಯ ಅಧ್ಯಕ್ಷರು ಎಲ್ಲರೂ ಅವ್ರು ಅನ್ಕೊಳ್ತಾರೆ ಇದೆಲ್ಲ ನಮ್ಮ ಕಂಟ್ರೋಲ್ ಇದೆ, ನಮ್ಮದು ಒಪ್ಲಿಲ್ಲ ಅಂದ್ರೆ ನಾವು ಅವ್ರಿಗೆ ತೆರಿಗೆ ಹಾಕ್ಬಿಡ್ತೇವೆ, ನಮ್ಮದು ಯಾವ ಟ್ಯಾಕ್ಸ್ ಬಂದ್ರು 500% ಟ್ಯಾಕ್ಸ್, ಏನ್ ಬೇಕಾದ್ರೂ ಅವರು. ಇಲ್ಲ ಒಂದು ದೇಶಗಳಲ್ಲಿ ಅವ್ರ ಮಾತು ಕೇಳಿಲ್ವಾ, ನಾವಲ್ಲಿ ಬಾಂಬ್ ಹಾಕಿ ಆ ದೇಶದ ಅಧ್ಯಕ್ಷರನ್ನೇ ಅವರು ಅಲ್ಲಿಂದ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಈಗ ಅನ್ಕೊಳ್ತಾರೆ ಈಗ ಜನರು, ನಮ್ಮ ಸಾಮರ್ಥ್ಯದಲ್ಲಿ ಎಲ್ಲ ನಮ್ಮ ಕೈಯಲ್ಲಿದೆ. ಇದೆಲ್ಲ ಇತಿಹಾಸದಲ್ಲಿ ಮಾಡಿದವ್ರ ವ್ಯಕ್ತಿಗಳು ಕೊನೆಗೆ ಅವ್ರನ್ನೇ ಹಾಗೆ ಮಾಡ್ತಾರೆ. ಎಲ್ಲ ನೋಡಿದೀವಿ, ಇದೆಲ್ಲ ಒಂದೊಂದು ಎಷ್ಟೊಂದು ನೋಡ್ತೀರಾ ನೀವು. ಯಾರು ಈ ರೀತಿ ರಾಜಕಾರಣಿಗಳು ಅವರು ಇನ್ನೊಬ್ಬರನ್ನ ಕೊಂದು ಅವರನ್ನ ಮಂಗ ಮಾಡಿ ಕೊನೆಗೆ ಅವರ ಜೀವನದಲ್ಲೂ ಅವ್ರದ್ದು ಹಂಗೆ. ಎಷ್ಟೋ ಸಲ ಅವ್ರ ಜೀವನದ ಅಂತ್ಯದೊಳಗೆ ನಾವು ನೋಡ್ತೀವಿ. ಇದೆಲ್ಲ ಆಗೋದಿದೆ. ಇದು ಚಕ್ರ ಮೇಲೆ ಹೋಗೋದು ಕೆಳಗೆ ಬರುತ್ತೆ, ಕೆಳಗೋದು ಮೇಲೆ ಬರುತ್ತೆ. ನಮಗೆ ನಾವು ಮಾಡಿದ್ದು ಮಹಾರಾಜ. ಎನಿವೆ, ಅಧಿಕಾರ ಸಿಕ್ಕಿದಾಗ, ಶಕ್ತಿ ಸಿಕ್ಕಿದಾಗ ನಾವು ಜನರು ಇನ್ನೊಬ್ಬರನ್ನ ತುಳಿತೇವೆ, ಅವರನ್ನ ಕೆಳಗೆ ಹಾಕಿ ಇದು ಮಾಡ್ತೇವೆ. ಆದ್ರೆ ನಮಗೆ ಅದ್ರ ಸ್ಥಿತಿ ಬರುತ್ತೆ, ನಮ್ಮನ್ನೇ ಇನ್ನೊಬ್ಬರು ತುಳಿತಾರೆ. ಇದು ಜಗತ್ತಿನ ಕ್ರಿಯೆ, ಕರ್ಮ ಸಿದ್ಧಾಂತ ಭಗವಂತನು ಚೆನ್ನಾಗಿ ಮಾಡಿದ್ದಾನೆ. ಸೊ ಆದ್ರೆ ಅದಿರೋವರೆಗೂ ಇವ್ರು ಹೇಳ್ತಾ ಇದ್ದಾರೆ ಇವರು. ಸೊ ಈ ಲೋಕದಲ್ಲೂ ಮುಂದಿನ ಲೋಕದಲ್ಲೂ ಭಗವದ್ಗೀತೆ ಕೃಷ್ಣ ಹೇಳೋದು, ಶಾಸ್ತ್ರವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸಿದ್ಧಿಂ ನ ವಾಪ್ನೋತಿ ನ ಸುಖಂ ನ ಪರಾಂಗತಿ. ಸೊ ಕೃಷ್ಣನು ಶಾಸ್ತ್ರವಾಗಿ ಕೊಟ್ಟಿರುವ ಜ್ಞಾನ, ದಿವ್ಯ ಜ್ಞಾನ, ಶಾಸ್ತ್ರದಲ್ಲಿ ನಾವು ಪಾಲನೆ ಮಾಡ್ಬೇಕು. ಧರ್ಮ ಏನಿದೆ ನಾವು ಅದನ್ನ ಪಾಲನೆ ಮಾಡ್ಬೇಕು. ಅದನ್ನ ಪಾಲನೆ ಮಾಡಿದ್ರೆ ನಮಗೆ ಈ ಜಗತ್ತಿನಲ್ಲೂ ಕೂಡ ಸುಖ, ಮತ್ತೆ ಈ ಜಗತ್ತಿನಲ್ಲಿ ಪರಿಪೂರ್ಣತೆ, ಮತ್ತೆ ಬರೋ ಜನ್ಮದಲ್ಲಿ ನಮ್ಗೆ ಉನ್ನತ ಸ್ಥಿತಿ ಆದ್ರೆ ಅದನ್ನ ಬಿಟ್ಬಿಟ್ರೆ ನಮಗಿಲ್ಲ. ನಾ ಆಪ್ನೋತಿ ನ ಸಿದ್ಧಿಂ ನ ಸುಖಂ ನ ಪರಾಂಗತಿ. ಹಾಗೆ ರೀತಿ ಈ ವ್ಯಕ್ತಿ ಕೂಡ ಇಲ್ಲಿ ಹೇಳ್ತಾ ಇರೋದು, ಇಲ್ಲೂ ಕೂಡ ಸುಖ ಇಲ್ಲ, ಮುಂದೆ ಕೂಡ ಸುಖ ಇಲ್ಲ. ನೀವು ನನ್ನನ್ನು ಸ್ವೀಕರಿಸಿಲ್ಲ ಅಂದ್ರೆ, ನನ್ನನ್ನು ಸ್ವೀಕರಿಸ್ಬಿಟ್ರೆ
ನನಗೆ ಇವಾಗ ಒಂದೊಂದ್ ಕಡೆ ಆಗತ್ತೆ, ಒಂದೊಂದ್ ಕಡೆ ದೊಡ್ಡ ದೊಡ್ಡ ಫಂಕ್ಷನ್ಗಳೆಲ್ಲ ಮಾಡ್ತಾರೆ. ಸ್ವಲ್ಪ ಜನ ಅವರವರ ಬರ್ತ್ಡೇಗಳು ಸೆಲೆಬ್ರೇಷನ್ ಮಾಡ್ತಾರೆ. ಅವರು ಹೇಗೆ ನಾವು ಇಲ್ಲಿ ಕೃಷ್ಣ ಜನ್ಮಾಷ್ಟಮಿ ಅಂದ್ರೆ ನಾವು ದೇವರ ಕೃಷ್ಣನಿಗೆ ನಾವು ಅಷ್ಟು ಆಡಂಬರದಲ್ಲಿ ಅಂದ್ರೆ ನಾವು ಒಂದು ನಮ್ಮ ಸ್ಥಿತಿ, ನಮ್ಮ ಶಕ್ತಿ ಅಂತೆ, ನಾವು ಶಕ್ತಿಯುತ. ಸೊ ಭಗವಂತನು ಹೇಳ್ತಾನೆ, ನಿಮ್ಮ ಶಕ್ತಿಯಿಂದ ನೀವು ಪೂಜಿಸಿ ನನ್ನ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಕೃಷ್ಣನು ನಾವು ಒಂದು ಚಿಕ್ಕ ಒಂದು ಎಲೆ ಒಂದು ಹೂ ಕೊಟ್ಟರು ಕೂಡ ಸ್ವೀಕರಿಸ್ತಾನೆ. ಆದ್ರೆ ನಮ್ಮ ಹತ್ರ ಶಕ್ತಿ ಇದ್ರೆ ನಾವು ಇನ್ನೂ ಹೆಚ್ಚಾಗಿ ದೊಡ್ಡದಾಗಿ ಮಾಡಬೇಕು. ಸೊ ಹಾಗೆ ನಾವು ಭಗವಂತನ ಜನ್ಮ ಆಚರಿಸ್ತೇವೆ, ಶ್ರೀರಾಮನವಮಿ ಆಚರಿಸ್ತೇವೆ, ನರಸಿಂಹ ಜಯಂತಿ ಆಚರಿಸ್ತೇವೆ. ಈಗ ನಾಳಿದ್ದು ಅದ್ವೈತ ಆಚಾರ್ಯ ಹುಟ್ಟಿದ ದಿನ, ಅವರ ಹುಟ್ಟಿದ ದಿನ ಆಚರಿಸ್ತೇವೆ. ನಿತ್ಯಾನಂದ ಪ್ರಭು ಆಚರಿಸ್ತೇವೆ ನಾವು, ಶ್ರೀ ಚೈತನ್ಯ ಮಹಾಪ್ರಭು ಆಚರಿಸ್ತೇವೆ. ಸೊ ಇದೆಲ್ಲ ನಮ್ಮ ಶಕ್ತಿಯಿಂದ. ಹಾಗೆ ಅದೇ ರೀತಿಯಲ್ಲಿ ಜನರು ಕೂಡ ಕೆಲವು ಜನರು ಅವರ ಬರ್ತ್ಡೇಗಳು ಕೂಡ ಆಚರಿಸ್ತಾರೆ. ಮತ್ತೆ ಅವರ ಬರ್ತ್ಡೇ ಕೂಡ ಇದೇ ರೀತಿ ಅವರು ಎಲ್ಲರೂ ಕೂಡ ಬಂದು ಅವ್ರಿಗೆ, ನಾವು ಹೇಗೆ ಜನ್ಮಾಷ್ಟಮಿ ದಿವಸ ಜನರು ಬಂದು ಅವ್ರಿಗೆ ಕೃಷ್ಣನಿಗೆ ಹೂವು, ಹಣ್ಣು, ಇಲ್ಲ ತುಳಸಿ ಇದೆಲ್ಲ ಬಂದು ಅರ್ಪಣೆ ಮಾಡ್ತಾರೆ. ಹಾಗೆ ಜನರು ಕೂಡ ಅವ್ರಿಗೆ ಬಂದು ಒಂದು ಹೂಮಾಲೆ ಅರ್ಪಣೆ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ. ಸೊ ಇದೆಲ್ಲ ನಡೀತಾ ಇದು. ಆಮೇಲೆ ನಾವು ದೊಡ್ಡ ಇದು ಕೃಷ್ಣನಿಗೆ ಮಾಡಿದ ದಿವಸ ಪ್ರಸಾದ ವಿತರಣೆ ಎಲ್ಲ ಮಾಡ್ತೀವಿ. ಹಾಗೆ ಅವರು ಕೂಡ ಒಂದು ಒಂದು ದೊಡ್ಡ ಔತಣವನ್ನು ವ್ಯವಸ್ಥೆ ಮಾಡ್ತಾರೆ. ಆಮೇಲೆ ನಮಗೆ ಸಾಧ್ಯ ಆದ್ರೆ ನಾವು ಕೂಡ ಜನರಿಗೆ ಸ್ವಲ್ಪ ವ್ಯವಸ್ಥೆ ಅನುಕೂಲ ಆಗೋದಷ್ಟು ಹತ್ತಿರದಿಂದ ನಮ್ದು ಒಂದು ನಮ್ಮ ದೇವಸ್ಥಾನ ಸ್ವಲ್ಪ ಇಲ್ಲಿ ಹೈವೇಯಿಂದ 1-2 ಕಿಲೋಮೀಟರ್ ಇದ್ರೆ ಒಂದು 2 ವರ್ಷದಿಂದ ನಾವು ಒಂದು ವೆಹಿಕಲ್ ಅರೇಂಜ್ ಮಾಡಿದ್ವಿ. ಜನರು ಬಂದು ಅಲ್ಲಿಂದ ವೆಹಿಕಲ್ ಕರ್ಕೊಂಡ್ಬರ್ಲಿ, ಫ್ರೀ ಕರ್ಕೊಂಡ್ಬರ್ಲಿ. ಸೊ ಹಾಗೆ ಅವರು ಕೂಡ ಎಲ್ಲ ಜನರನ್ನ ಅಲ್ಲಿಂದ ಯಾಕೆ ನಾವು 50-100 ಕಿಲೋಮೀಟರ್ ಇಂದ ಜನರನ್ನು ಅವರನ್ನು ಇದರಿಂದ ನಾವು ಕರ್ಕೊಂಡು ಬರ್ತೀವಿ ನಾವು. ಮತ್ತೆ ಬಸ್ಗಳು ಮಾಡ್ತಾರೆ. ಎಲ್ಲ ಈ ಒಂದು ರೀತಿ ಹೇಳ್ಬೇಕಂದ್ರೆ ಇದು ಭಗವಂತನ ಅನುಕರಣೆ. ನಮಗೆ ಶಕ್ತಿ ಇದೆ, ನಮ್ಮ ಸಾಮರ್ಥ್ಯ ಇದೆ. ಸೊ ನಾವೇ ಜನರು ನಮ್ಮನ್ನೇ ಆತರ, ಆಮೇಲೆ ಅಲ್ಲಿ ಆ ಫಂಕ್ಷನ್ ಅಲ್ಲಿ ಆತರ ನಡೆದಾಗ ಜನರೆಲ್ಲರೂ ಅವ್ರನ್ನ ಹೊಗಳ್ತಾರೆ. ಓ, ಇಂಥ ದೊಡ್ಡ ವ್ಯಕ್ತಿ ಹೀಗ್ ಮಾಡ್ಬಿಟ್ರು, ಹಾಗೆ. ನಾವು ಕೃಷ್ಣ ಜನ್ಮಾಷ್ಟಮಿ ಕೃಷ್ಣನ ಸ್ಮರಣೆ ಮಾಡ್ತೀವಿ. ಕೃಷ್ಣನ ಜನ್ಮ, ಕೃಷ್ಣ ಚಟುವಟಿಕೆಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ಅದೇ ರೀತಿ ಅವರ ಗುಣಗಾನ ಮಾಡ್ಬೇಕು. ಎಲ್ಲ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳು ಬರ್ತಾರೆ, ಅವ್ರು ಬಂದು ಅವ್ರ ಕಾಲ್ಗಳು ಮುಟ್ತಾರೆ. ಸೊ ಹೇಳ್ತಾರೆ, ಹೀಗೆ ಯಾರೋ ನಮ್ಮ ಇಲ್ಲಿ ಯಾರು ಮೆಂಬರ್ ಆಫ್ ಪಾರ್ಲಿಮೆಂಟ್ ನಮ್ಮ ಇವರು ಅಲ್ಲಿ ಬಂದು ಯಾರೋ ಬರ್ತ್ಡೇ ಇದಕ್ಕೆ ಅವ್ರು ಬಂದು ಕಾಲ್ ಮುಟ್ತಾರೆ. ಎಲ್ಲರೂ ನೋಡುವವರು ಜನರ ಪ್ರತಿನಿಧಿ, ಆದ್ರೆ ಜನರಿಗೆ ಹಣ ಇದೆಯೋ ಇನ್ನೊಂದಿದೆ ಅದಕ್ಕೆ ಬಂದು ಇವರು ಅವ್ರ ಕಾಲು ಹಿಡಿತಾರೆ. ಅವ್ರ ಕಾಲು ಹಿಡಿದ ಈಗ ನಾವು ಕೃಷ್ಣನಿಗೆ ಬಂದು ಕೃಷ್ಣನಿಗೆ ದಂಡವತ್ ಪ್ರಣಾಮ ಮಾಡ್ತೀವಿ, ಬೀಳ್ತೀವಿ ನಾವು, ಕೃಷ್ಣ ಪಾದಗಳಿಗೆ ಸ್ಮರಣೆ ಮಾಡ್ತೀವಿ, ಆಚಾರ್ಯ ಪಾದಗಳಿಗೆ ಸ್ಮರಣೆ. ಅದೇ ರೀತಿಯಲ್ಲಿ ಅವರು ಆ ದೊಡ್ಡ ಜನರು ಯಾರು ಪೊಲಿಟಿಷಿಯನ್ಸ್, ರಾಜಕೀಯ ವ್ಯಕ್ತಿಗಳು ಇರ್ತಾರೆ, ಹಣವಂತರು ಇರ್ತಾರೆ, ಅವ್ರನ್ನ ಪೂಜೆ ಮಾಡ್ತಾರೆ. ಅದರಿಂದ ಆಕ್ಚುಲಿ ಮಾಡಿಬೇಕು. ಅವ್ರು ಮಾಡಿದ್ರೆ ಏನಾಗುತ್ತೆ, ಅವ್ರಿಗೆ ಅವ್ರ ನೆಕ್ಸ್ಟ್ ಅವರು ಎಲೆಕ್ಷನ್ ನಿಂತಾಗ, ರಾಜಕೀಯ ಇದ್ದಾಗ ಅವ್ರಿಗೆ ಬೆಂಬಲ ಕೊಡ್ತಾರೆ, ಆರ್ಥಿಕ ಬೆಂಬಲ ಕೊಡ್ತಾರೆ. ಸೊ ಅವ್ರು ಮಾಡ್ಬೇಕಾಗುತ್ತೆ. ಸೊ ಇದೆಲ್ಲ ಹೇಗೆ ಅಂದ್ರೆ ಇದು ಭೌತಿಕವಾಗಿ ಈಗ ನಡೀತಾ ಇರುತ್ತೆ, ಇದೆಲ್ಲ ನಡೆಯುತ್ತೆ. ಸೊ ಹಾಗೆ ಹೇಳ್ತಾ ಇರೋದು ಆ ರಾಜನು, ನೀವು ಕೂಡ ಬ್ರಾಹ್ಮಣರು, ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ, ಕಲ್ತ್ಕೊಳ್ಳಿ. ನೀವಿನ್ನ ಮಕ್ಕಳಾಗೆ ಇರಬೇಡಿ. ನೀವು ಮಕ್ಕಳ ಬುದ್ಧಿ ಇಲ್ಲ, ನೀವು ಸ್ವಲ್ಪ ದೊಡ್ಡವರಾಗೋ ತರ ರೀತಿಯಲ್ಲಿ ಯೋಚನೆ ಮಾಡಿ. ಸೊ ನೀವು ನಾನು ಹೇಳೋ ರೀತಿಯಲ್ಲಿ ಕೇಳಿ, ನಿಮ್ಗೆ ಏನ್ ಬೇಕು ನಾನು ಕೊಡ್ತೇನೆ. ಆದ್ರಿಂದ ನಿಮಗೆ ಈ ಸುಖ ಸಿಗುತ್ತೆ, ಮುಂದೆ ಕೂಡ ನಿಮ್ಗೆ ಸುಖ ಸಿಗುತ್ತೆ. ಹೀಗೆ ಅವರು ಭದ್ರಮಿಯ ಲೋಕೆ ಪರತ್ರಾಚ ಹೇಳ್ತಾ ಇದ್ದಾರೆ. ಕೋ ಯಜ್ಞ ಪುರುಷೋ ನಾಮ. ಸೊ ಇನ್ನೊಂದು ಹೇಳ್ತಾ ಇದ್ದಾರೆ, ಯಾಕಂದ್ರೆ ಇವ್ರು ಹೇಳೋದು ಯಜ್ಞ ಪುರುಷನಿದ್ದಾನೆ, ಕೃಷ್ಣನಿದ್ದಾನೆ ಅಂತ ಒಂದು ಕೆಲವು ಶ್ಲೋಕಗಳಿಂದ ಕೇಳಿದ್ವಿ ನಾವು. ಅವ್ರ ಮಾತು ಯಜ್ಞ ಪುರುಷ. ಅವ್ರು ಇವಾಗ ಕೇಳ್ತಾ ಇದ್ದಾನೆ, ಯಾರು ಯಜ್ಞ ಪುರುಷ? ಕೋ ಕಹ, ಯಾರವನು, ಯಾರಿದ್ದಾನೆ, ಎಲ್ಲಿದ್ದಾನೆ? ನಾನೇ ಯಜ್ಞ ಪುರುಷನು, ಎಲ್ಲದ ಭೋಕ್ತ ನಾನೇ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ನಾನೇ ಎಲ್ಲದರ ಭೋಕ್ತಾನೆ, ಎಲ್ಲದರ ಒಡೆಯ. ಅದು ಇವನು ಹೇಳ್ತಾ ಇದ್ದಾನೆ, ಬೇನ ನಾನು ಎಲ್ಲದರ ಒಡೆಯ, ನಾನು ರಾಜನು, ಎಲ್ಲ ನನ್ನ ಕೈಯಲ್ಲಿದೆ, ನನ್ನ ಅಧಿಕಾರ, ನಾನೇನ್ ಬೇಕಾದ್ರೂ ನಾನು ಮಾಡ್ಬೋದು. ಸರ್ಕಾರ ಏನ್ ಬೇಕಾದ್ರೂ ಮಾಡುತ್ತೆ. ಯಾರು ಬೇಕಾದ್ರೂ ಅವ್ರು ಹೇಳ್ಬಿಡ್ತಾರೆ, ಅವರು ಇಲ್ಲೊಂದು ರೈಲ್ವೆ ಲೈನ್ ಹಾಕ್ಬೇಕು ಅಂದ್ರೆ ಅವ್ರು ಹೇಳ್ತಾರೆ, ಅಲ್ಲಿರೋರ್ನೆಲ್ಲ ಕೂಡ ಅವ್ರನ್ನೆಲ್ಲ ಒಂದು ಕಾಂಪನ್ಸೇಷನ್ ಕೊಟ್ಟು ಇಲ್ಲಿಂದ ಹೋಗಿ ನೀವು ಕಳಿಸ್ಬೇಕು. ಇಲ್ಲಾಂದ್ರೆ ಇಲ್ಲೊಂದು ದೊಡ್ಡ ಒಂದು ಇಂಡಸ್ಟ್ರಿ ಆಗ್ಬೇಕು ಅಂದ್ರೆ, ಇಲ್ಲಿ ನಮ್ದು MRPL ಇಲ್ಲಿ ಒಂದು ಇಂಡಸ್ಟ್ರಿ ಇದೆ. ಸೊ ಅವ್ರಿಗೆ ಸರ್ಕಾರ 2,000-3,000 ಎಕರೆ ಎಷ್ಟು ಬೇಕು ಕೊಡಕ್ಕೆ ಹೇಳಿ ಸರ್ಕಾರ. ಇನ್ನೊಂದೇನಾದ್ರು ಅವರು ಸರ್ಕಾರಕ್ಕೆ ಇಷ್ಟ ಆದ್ರೆ ಅವ್ರು ಎಷ್ಟು ಬೇಕಾದ್ರೆ ಜನರಿಂದ ಕಿತ್ಕೊಂಡು ಅವ್ರಿಗೆ ಬೇಕೋ ಕಾರ್ಯಕ್ಕೆ ಅವ್ರು ಉಪಯೋಗಿಸ್ತಾರೆ. ಅದ್ರಲ್ಲಿ ಎಷ್ಟು ಕೆಲ ನೋಡಿದ್ರೆ ಎಲ್ಲ ಖಾಲಿಯಾಗಿ ಬಿದ್ದಿರ್ತೇವೆ, ಅಲ್ಲಿ ಉಪಯೋಗ ಇಲ್ಲ ಅಲ್ಲಿ. ಆದ್ರೆ ಅವರು ತುಂಬಾ ಒಂದು ಜವಾಬ್ದಾರಿಯುತವಾಗದೇನೋ ಮಾಡ್ತಾರೆ. ನಾವು ಹೋಗಿದ್ದೇವೆ, ನಮಗೆ ದೇವಸ್ಥಾನಕ್ಕೆ ಸ್ವಲ್ಪ ಒಂದು ಅರ್ಧ ಎಕರೆ ಕೊಡಿ, 1 ಎಕರೆ ಕೊಡಿ ಎಂದು ಕೂಡ ಗೌರ್ಮೆಂಟ್ ಸರ್ಕಾರ ಹೇಳ್ತಾರೆ. ಜಾಗ ಇಲ್ಲ ಅಂತ ಹೇಳ್ತಾರೆ, ಸ್ಥಳ ಇಲ್ಲ ಅಂತ ಹೇಳ್ತಾರೆ. ಎಲ್ಲವೂ ಇಲ್ಲಿ ಎಷ್ಟು ನೂರಾರು ಸಾವಿರಾರು ಎಕರೆಗಳಿದೆ. ಅದನ್ನು ಅವರದೇ ಆದ ಕ್ರಮಗಳಿಗೆ, ಇಲ್ಲಿ NMPT ಇನ್ನೊಂದಿದೆ, ಅಲ್ಲಿ ಕೂಡ ಅವ್ರದ್ದು ಕೂಡ 3,000-4,000 ಎಕರೆ. ಸೊ ಇದೆಲ್ಲ ನೋಡಿದ್ರೆ ಸರ್ಕಾರ ಈ ಕಾರ್ಯಗಳಿಗೆ ಇದಕ್ಕೆ ಅವರು
ಆಮೇಲೆ ಆ ಜನರಿಗೆ ಏನೋ ಒಂದು ಚಿಕ್ಕ ಕಾಂಪನ್ಸೇಷನ್ ಕೊಟ್ಟು ಕಿತ್ಕೊಂಡ್ಬಿಡ್ತಾರೆ. ಎಷ್ಟು ಜನ ಹೇಳ್ತಾರೆ ಇದೆಲ್ಲ ಸಮೃದ್ಧಿಯಾದ ಪ್ರದೇಶ, ಇಲ್ಲಿ ಈ ಕಡೆ ಇಲ್ಲೆಲ್ಲ ಭತ್ತ ಎಲ್ಲ ಚೆನ್ನಾಗಿ ಬೆಳೀತಾ ಇತ್ತು ಅಂತ ಹೇಳ್ತಾರೆ. ಇಲ್ಲಿ ಪಣಂಬೂರ್ ಈ ಕಡೆ ಇಲ್ಲ, ಈಗೆಲ್ಲ ಏನು ಇಲ್ಲ ಅಲ್ಲಿ. ಎಷ್ಟು ಈಗಲೂ ಕೂಡ ಗೋವುಗಳು ಎಲ್ಲ ಇರೋದು. ಸೊ ಹೀಗೆ ಸರ್ಕಾರ ಯಾವಾಗ ಬೇಕಾದ್ರೆ ಏನ್ ಬೇಕಾದ್ರೆ ತಗೊಂಡ್ಬಿಡ್ಬೋದು, ಯಾರಿಗೆ ಬೇಕಾದ್ರೂ ಕೊಡ್ಬೋದು, ಅವ್ರ ಕಾಣಿಕೆಯಾಗಿ ಕೊಡ್ಬೋದು, ಇನ್ನೊಂದು ರೀತಿ ಮಾಡ್ಬೋದು, ಏನಿಲ್ಲ ಅವ್ರ ಕೈ ಇದೆ. ಸೊ ಹೀಗೆ ರಾಜನ್ ಹೇಳ್ತಾರೆ, ವೇನ ಮಹಾರಾಜನ್. ಸೊ ನೀವು ಅರ್ಥ ಮಾಡ್ಕೊಳ್ಳಿ, ನೀವು ನನ್ನನ್ನ ನೀವು ಇದು ಮಾಡಿ, ನನ್ನನ್ನ ಗುಣಗಾನ, ನೀವೆಲ್ಲ ವಿದ್ವತ್ ಪಡೆದ ವ್ಯಕ್ತಿಗಳು, ನೀವು ಅಷ್ಟು ಸಂಸ್ಕೃತ ಭಾಷೆಯಲ್ಲೋ ಇನ್ನೊಂದರಲ್ಲೋ ಕವನಗಳ ರಚನೆಯಲ್ಲೋ ಎಲ್ಲ ಇದ್ದೀರಾ. ನನ್ನ ಬಗ್ಗೆ ಅದೆಲ್ಲ ರಚಿಸಿ ನನ್ನ ಗುಣಗಾನ ಮಾಡಿ, ನನಗೆ ನ್ಯೂಸ್ ಪೇಪರ್ ಅಲ್ಲಿ ಎಲ್ಲ ಹೇಗೆ ಆರ್ಟಿಕಲ್ಸ್ ಎಲ್ಲ ಬಹಳ ಚೆನ್ನಾಗಿ ಬರೀತಾರೆ ಯಾರು ಪತ್ರಕರ್ತರೆಲ್ಲ, ಅದೇ ರೀತಿ ನನ್ನ ಬಗ್ಗೆ ಎಲ್ಲ ಇದು ಮಾಡಿ, ನಿಮಗೆ ಏನ್ ಬೇಕು ಕೊಡ್ತೇನೆ ನಾನು. ಹೀಗಿದೆ ಈಗ ಸಮಾಜ ಆಗಿದೆ ಈಗ. ಹಾಗೆ ನೀವು ರಾಜಕೀಯ ವ್ಯಕ್ತಿಗಳಿಗೆ ಮಾಡಿದ್ರೆ ನೀವು ಯಾವ ಫೀಲ್ಡ್ ಅಲ್ಲೂ ಕೂಡ ನೀವು ಮುಂದೆ ಬರ್ಬೋದು ನೀವು. ಸೊ ಈಗ ಹೇಳ್ತಾ ಇದ್ದಾರೆ ಅವರ ಬ್ರಾಹ್ಮಣರಿಗೆ, ಋಷಿ ಮುನಿಗಳಿಗೆ ಅವನು ಸಲಹೆ ಕೊಡ್ತಾ ಇದ್ದಾನೆ, ಅವನು ಉಪದೇಶ ಮಾಡ್ತಾ ಇದ್ದಾನೆ, ಈಗ ಮಾಡಿ ನೀವು ಮಾಡಿ. ಇಲ್ಲ ಅಂದ್ರೆ ಇವನು ತಿರ್ಗಾ ಮತ್ತೆ ಯಥಾಜಾರೆ ಕುಯೋಷಿತ, ನೀವು ಹೇಗೆ ಒಬ್ಬ ಹೆಂಗಸು ಅವ್ರ ಗಂಡನನ್ನು ಬಿಟ್ಟು ಬೇರೆಯವ್ರನ್ನ ನೀವು ಇದು ಮಾಡಿದಂಗೆ. ಯಾಕಂದ್ರೆ ನಾನು ನಿಮಗೆ ಎಲ್ಲ ಕೊಡ್ತಾ ಇರೋದು, ನಿಮಗೆ ಒದಗಿಸ್ತಾ ಇರೋದು ಎಲ್ಲ ಬರ್ತಾ ಇರೋದು ಆಹಾರ ಪದಾರ್ಥಗಳು ಎಲ್ಲೆಲ್ಲಿಂದ ಬರುತ್ತೆ, ನಮಗೆ ಎಷ್ಟು ದೂರದಿಂದ ಬರುತ್ತೆ, ಎಲ್ಲ ಸರ್ಕಾರದ ವ್ಯವಸ್ಥೆಯಿಂದನೇ ಎಲ್ಲ ಟ್ರಕ್ಗಳು ಬರುತ್ತೆ, ಇನ್ನೊಂದು ಬರುತ್ತೆ ಅಲ್ವಾ, ಅವರಿಂದನೇ. ಸೊ ಹಾಗಾಗಿ ನಾನು ಇದೆಲ್ಲ ಮಾಡ್ತಾ ಇರೋದು. ಸೊ ಮತ್ತೆ ಇನ್ನು ಮುಂದುವರಿತಾ ಹೇಳೋದು, ಈ ದೇವತೆಗಳು ನೀವ್ ಹೇಳ್ತೀರಾ, ಸೊ ಅದೆಲ್ಲವೂ ನನ್ನಲ್ಲೇ ಇದೆ, ಸರ್ವ ದೇವಮಯೋ ನೃಪ. ಆಕ್ಚುಲಿ ಶಾಸ್ತ್ರದಲ್ಲಿ ಇದೆ, ಈ ಮಾತುಗಳಿದೆ. ಅಂದ್ರೆ ಅವರ ಪ್ರತಿನಿಧಿಯಾಗಿ ಅವರ ಶಕ್ತಿ ರಾಜನಿಗೆ ಇದೆ, ರಾಜನಿಗೆ ಅವರು ಅನುಗ್ರಹಿಸ್ತಾರೆ, ಅವರು ಆಶೀರ್ವದಿಸ್ತಾರೆ ರಾಜನಿಗೆ. ಹಾಗಾಗಿ ರಾಜನು ಅವನು ಒಂದು ಪ್ರಜೆಗಳಿಗೆ ಆ ಸಮೃದ್ಧಿಯಾದ ಜೀವನ ಕೊಡಕ್ಕೆ ಸಾಧ್ಯ. ದೇವತೆಗಳು ಭಗವಂತನ ಪ್ರತಿನಿಧಿಯಾಗಿ ಅವರು ರಾಜನಿಗೆ ಆ ಶಕ್ತಿಯನ್ನು ಅನುಗ್ರಹಿಸ್ತಾರೆ. ಹಾಗೆ ಅವನು ಅವರ ಪ್ರತಿನಿಧಿ. ಆ ಪ್ರತಿನಿಧಿ ಅನ್ನೋದಕ್ಕೆ ಅವನೇ ದೇವತೆನೋ ಅವನೇ ಪರಮಪುರುಷನೋ ಅಲ್ಲ. ಸೊ ಅದು ಅರ್ಥ ಮಾಡ್ಕೊಳ್ಬೇಕು. ಆದ್ರೆ ಈ ಮಾಯವಾದ ತತ್ವ ಆಗಿದೆ. ಮಾಯವಾದ ತತ್ವದಲ್ಲಿ ಏನಂದ್ರೆ ನಾನು ದೇವರು ಒಂದೇ ಅಂತ. ಹಾಗಿರುವಾಗ ಎಲ್ಲವೂ ಒಂದೇ ಅವರಿಗೆ. ಸೊ ಈಗ ನಾನು ಮರ್ತೋಗ್ಬಿಟ್ಟಿದ್ದೇನೆ ಅಷ್ಟೇ, ಈಗ ಅಜ್ಞಾನದಲ್ಲಿದ್ದೇನೆ, ನಾನು ನನ್ನ ಶಕ್ತಿಯಿಂದನೋ ನನ್ನ ಇನ್ನೊಂದರಿಂದ ನಾನು ದೇವರಾಗ್ಬೋದು. ಸೊ ಹಾಗೆ ಅವರೊಬ್ಬರು ಧ್ಯಾನದಿಂದ ದೇವರಾಗ್ಬೋದು ಅನ್ಕೊಳ್ತಾರೆ. ಈ ತರ ರಾಜನು ಅವನು ಪಡೆದ ಶಕ್ತಿಯಿಂದ, ಅವನು ಪಡೆದ ಒಂದು ಭೌತಿಕ ಇದರಿಂದ ಅವನು ದೇವರಾಗ್ಬೋದು ಅಂತ ಅವನು ಯೋಚನೆ ಮಾಡ್ತಾನೆ. ಹಾಗೆ ಯೋಚನೆ ಮಾಡಿ ಅವನು ಹೇಳೋದು, ದೇಹೇ ಭವಂತಿ ನೃಪತೆ, ನನ್ನ ದೇಹದಲ್ಲಿ ಎಲ್ಲ ಈ ದೇವತೆಗಳಿದ್ದಾರೆ, ಎಲ್ಲ ಏನೇನ್ ಬೇಕು. ದೇವತೆಗಳೆಂದ್ರೆ ಏನು, ನಮಗೆ ಒಳ್ಳೆ ನೀರ್ ಬೇಕು, ಒಳ್ಳೆ ಗಾಳಿ ಬೇಕು, ಇನ್ನೊಂದು ಬೇಕು. ಸೊ ಈಗ ವಿಜ್ಞಾನದ ಮೂಲಕ ಮಾಡ್ತಾರೆ ಜನರು. ಈಗ ನಮಗೆ ನೀರಿಲ್ಲ ಅಂದ್ರೆ ಇವಾಗ ಹೇಳ್ತಾರೆ ಮರುಭೂಮಿಯಲ್ಲೇ ಅವ್ರು ನೀರನ್ನು ತರ್ತಾರೆ. ಸೊ ಹಾಗೆ ಈಗ ಒಂದ್ ರೀತಿ ನೀರಿನ ದೇವತೆ ಅಂತಾನೆ ಹೇಳ್ಬೋದು ಇವ್ರಿಗೆ. ನೀರಿನ ದೇವತೆ ಏನ್ ಮಾಡ್ತಾರೆ, ನೀರು ಕೊಡ್ತಾರೆ, ಇವರೇ ಕೊಡ್ತಾ ಇದ್ದಾರೆ, ಇವರು ವಿಜ್ಞಾನದಿಂದ ಕೊಡ್ತಾ ಇದ್ದಾರೆ. ಸೊ ಹೀಗೆ ಇನ್ನೊಂದೇನ್ ಬೇಕು ನಮ್ಗೆ, ಅಯ್ಯೋ ಚಳಿಗಾಲ ಏನ್ ಮಾಡೋದು, ಬೇಸಿಗೆ ಬಿಸ್ತಿಲ್ಲ ಅಂತ ಹೇಳಿದ್ರೆ ಯೋಚನೆ ಮಾಡ್ಬೇಡಿ, ನಾವು ನಿಮ್ಗೆ ವೈಜ್ಞಾನಿಕವಾಗಿ ಹೀಟರ್ ಇವಾಗೆಲ್ಲ ಇದೆ, ಮನೆ ಒಳಗೆ ಹೀಟರ್ ಅನ್ನ ಇದು ಮಾಡ್ಕೊಂಡ್ರೆ ನಿಮ್ಗೆ ಒಳಗೆ ಬಿಸಿ ಇರ್ತದೆ. ಹೊರಗೆ ಇರ್ಬೋದು, ಹೊರಗೆ ತುಂಬಾ ಕೋಲ್ಡ್ ಇರ್ಬೋದು, ಮೈನಸ್ ಟೆಂಪರೇಚರ್ ಇರ್ಬೋದು, ಆದ್ರೆ ನಿಮ್ಮ ಮನೆ ಒಳಗೆ ತೊಂದರೆ ಇಲ್ಲ, ನಿಮಗೆ ಒಳ್ಳೆ ಹೀಟರ್ ಇದೆ. ಬೇಕಾದ್ರೆ ಸರ್ಕಾರ ಬೇಕಾದ್ರೆ ನಿಮಗೆ ಓಟ್ ಬೇಕು ಅಂದ್ರೆ ಅದನ್ನು ಫ್ರೀಯಾಗೂ ಕೂಡ ಕೊಡ್ಬೋದು. ಈಗೆಲ್ಲ ನಡೆಯುತ್ತೆ ಎಲ್ಲ ಎಲೆಕ್ಷನ್ ಬಂದ್ರೆ ಯಾವ ಕಾಣಿಕೆ ಬರುತ್ತೆ, ಯಾವ ಕಡೆಯಿಂದ ಬರುತ್ತೆ ಗೊತ್ತಿಲ್ಲ, ಯಾವ ಕನ್ಸೆಷನ್ ಬರುತ್ತೆ ಗೊತ್ತಿಲ್ಲ. ಬೇಕಾದ್ರೆ ಈ ತರ ಇದ್ರೆ ಹೀಟರ್ ಕೂಡ ಫ್ರೀ ಕೊಡ್ತಾರೆ ನಮಗೆ, ಇನ್ನೊಂದು ಕೊಡ್ತಾರೆ ಎಲ್ಲ. ಸೊ ಸರ್ಕಾರನೇ ನಮಗೆ ದೇವತೆಗಳೇ ಮಾಡ್ತಾ ಇರೋ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಹಾಗೆ ಆ ರೀತಿಯಲ್ಲಿ ನಾನೇ ಎಲ್ಲವೂ ಸರ್ವಸ್ವ. ಸೊ ನನ್ನನ್ನು ಪೂಜಿಸಿ, ನನ್ನನ್ನು ನೀವು ನನ್ನ ಗುಣಗಾನ ಮಾಡಿ, ನನ್ನ ಸೇವೆ ಮಾಡಿ ಅಂತ ಇವಾಗ ಹೇಳ್ತಾರೆ. ಆಕ್ಚುಲಿ ಗುರುಗೂ ಹಾಗೆ ಹೇಳ್ತಾರೆ, ಸರ್ವದೇವಮಯೋ ಗುರು ಅಂತ ಹೇಳ್ತಾರೆ. ಗುರು ಏನೋ ಕೃಷ್ಣ ಭಾಗವತದಲ್ಲಿ ಹೇಳೋ ಮುಂದೆ, ಆಚಾರ್ಯಂ ಮಾಂ ವಿಜಾನೀಯ ನಾಮಮನ್ಯೇತ ಕರಿಚೆ ನ ಮರ್ತ್ಯ ಬುದ್ಧಿಯ ಅಸೂಯೇತ ಸರ್ವದೇವಮಯೋ ಗುರುಹು. ಇಲ್ಲಿ ಸರ್ವದೇವಮಯೋ ನೃಪಃ ಅಂತ ಹೇಳ್ತಾರೆ. ಅಲ್ಲಿ ಕೃಷ್ಣನೇ ಹೇಳಿರೋ ಮಾತಿದೆ, ಒಂದ್ ಮಾತು ಏನಂದ್ರೆ, ಗುರು ಎಲ್ಲ ದೇವತೆಗಳನ್ನು ಒಳಗೂಡಿದ ವ್ಯಕ್ತಿ. ಅಂದ್ರೆ ಎಲ್ಲ ದೇವತೆಗಳು ಎಲ್ಲ ಒಳ್ಳೆ ಗುಣಗಳಿಂದ ತುಂಬಿ ಅವರು ಭಗವಂತನ ಪ್ರತಿನಿಧಿಸಿ ಅವ್ರು ಅನುಗ್ರಹಿಸೋದು ಭೌತಿಕವಾಗಿ. ಆ ರೀತಿ ಹೇಳ್ತಾರೆ, ದೇವತೆಗಳ ಇದು ಗುರುವಲ್ಲಿದೆ, ಆಚಾರ್ಯರಲ್ಲಿದೆ. ಸೊ ಶುದ್ಧ ಭಕ್ತರು ಆಚಾರ್ಯರು ಅಂದ್ರೆ ಶಿಲ ಪ್ರಭುಪಾದರು ಅಂತ ಆಚಾರ್ಯರು, ಮಹನೀಯರು, ಅವರಲ್ಲಿ ಎಲ್ಲ ದೇವತೆಗಳು ಇದ್ದು ಅವರು ನಮಗೆ ಅನುಗ್ರಹಿಸ್ತಾರೆ. ಅದು ನಿಜ, ಯಾಕಂದ್ರೆ ಅವ್ರಿಗೆ ಆ ಶಕ್ತಿ ಇದೆ, ಅವರು ನಿಜವಾಗ್ಲೂ ಆ ಸ್ಥಾನದಲ್ಲಿದ್ದಾರೆ. ಆಧ್ಯಾತ್ಮಿಕವಾಗಿ ಆ ಬೆಳವಣಿಗೆ ಇರೋದ್ರಿಂದ ಕೃಷ್ಣ ಶಕ್ತಿ ಇದೆ, ದೇವತೆಗಳ ಶಕ್ತಿ ಇದೆ. ಸೊ ರಾಜನು ಕೂಡ ಆ ಪವಿತ್ರ ವ್ಯಕ್ತಿ ಆಗಿದ್ರೆ ಆ ಶಕ್ತಿ ಇರುತ್ತೆ ಅವನಿಗೆ.
ಈಗ ಏನ ಯುಧಿಷ್ಠಿರ ಮಹಾರಾಜರು ಕೇಳ್ತೇವೆ, ಅವರು ಶುದ್ಧ ಭಕ್ತರಾದ್ರಿಂದ ಹೇಳ್ತಾರೆ, ನಾದಯೋ ವ್ಯಾದಯೋ ಕ್ಲೇಶ, ಯಾವ ಕ್ಲೇಶಗಳು ಇಲ್ಲ ಜನತೆಗೆ, ಅತಿ ಹೆಚ್ಚು ಬಿಸಿಲು ಇಲ್ಲ, ಅತಿ ಹೆಚ್ಚು ಆ ಚಳಿ ಇಲ್ಲ, ಮಳೆ ಎಷ್ಟು ಬೇಕು ಅಷ್ಟೇ, ಪ್ರವಾಹಗಳಿಲ್ಲ. ಸೊ ಅಷ್ಟು ಮಟ್ಟಿಗೆ ದೇವತೆಗಳು ನಿಯಂತ್ರಿಸುವ ಇದೆಲ್ಲವೂ ಕೂಡ ಅಷ್ಟು ಕಂಟ್ರೋಲ್ ಇದೆ. ಯಾಕಂದ್ರೆ ಅವರು ಶುದ್ಧ ಭಕ್ತರಾದ್ರಿಂದ ಧರ್ಮರಾಜ ಯುಧಿಷ್ಠಿರರು ಎಲ್ಲರೂ ಕೂಡ ಅವ್ರನ್ನ ಸಹಾಯ ಮಾಡ್ತಾರೆ. ಯಾರು ಕೂಡ ಅಯ್ಯೋ ಯುಧಿಷ್ಠಿರ ಮಹಾರಾಜರ ಪ್ರಜೆಗಳಿಗೆ ನಾವು ನೋವು ಕೊಡಬಾರದು, ಅವರು ಎಲ್ಲರೂ ಭಕ್ತರು ಅವರು ಅಂತ ದೇವತೆಗಳು ಕೂಡ ಅವ್ರಿಗೆ ಭಕ್ತಿ ಮಾಡಕ್ಕೆ ಅವ್ರಿಗೆ ಅನುಕೂಲ ಆಗ್ಬೇಕು ಅವ್ರಿಗೆ. ಯಾಕಂದ್ರೆ ನಾವು ಸ್ವಲ್ಪ ತುಂಬಾ ಚಳಿ ಆಗ್ಬಿಟ್ರೆ, ಅಯ್ಯೋ ಚಳಿ ಆಗ್ಬಿಟ್ರೆ ನಂಗೆ ನೆಗಡಿ ಬಂದ್ಬಿಡ್ತು, ನನಗೆ ಬೆಳಿಗ್ಗೆ ಮಂಗಳಾರತಿ ಹೇಳಕ್ ಆಗೋದಿಲ್ಲ, ನನಗೆ ಜ್ವರ ಬಂದ್ಬಿಡ್ತು, ಮಲ್ಕೊಂಡ್ಬಿಡ್ತೇವೆ. ಸೊ ದೇವತೆಗಳು ಬೇಡ ಬೇಡ ಬೇಡ, ಅವ್ರು ಭಕ್ತಿ ಮಾಡ್ಲಿ, ಅವರು ಬೇಗ ಹೇಳಿ, ಅವರು ಮಂಗಳಾರತಿ ಅವ್ರು ಮಾಡ್ಲಿ, ಅವ್ರು ನಮಗೆ ಅತಿ ಹೆಚ್ಚು ಚಳಿನೂ ಕೊಡೋದಿಲ್ಲ. ಇಲ್ಲ ಮಳೆ ಬೆಳೆಗಳು ಎಷ್ಟು ಬೇಕೋ ಅಷ್ಟು ಕೊಡ್ತಾರೆ. ಸೊ ಹೀಗೆ ಯುಧಿಷ್ಠಿರ ಮಹಾರಾಜ ರಾಜರಿದ್ರೆ ಎಲ್ಲರೂ ಕೂಡ ಸಹಾಯ ಮಾಡ್ತಾರೆ ಎಲ್ಲ. ಸೊ ಆತರ ಆಚಾರ್ಯರು ಆತರ ಸ್ಥಿತಿಯಲ್ಲಿ ಅವರ ನಿರ್ದೇಶನದಲ್ಲಿದ್ರೆ ದೇವತೆಗಳು ಕೂಡ ನಮಗೆ ಅನುಕೂಲ ಮಾಡ್ತಾರೆ. ಓ ಇವರೆಲ್ಲ ಶಿಲ ಪ್ರಭುಪಾದರ ಶಿಷ್ಯರು ಪ್ರತಿಶಿಷ್ಯರು, ಅವರ ಅನುಯಾಯಿಗಳು ಇವರೆಲ್ಲ. ಸೊ ಇವರೆಲ್ಲ ಭಕ್ತಿ ಮಾಡಕ್ಕೆ ನಾವು ಅನುಕೂಲ ಮಾಡ್ಕೊಡ್ತಾರೆ ದೇವತೆ, ಅವ್ರು ನಮ್ಗೆ ಅಡಚಣೆಗಳು ಬರೋದಿಲ್ಲ ಅವರು. ಸೊ ಹೀಗೆ ರಾಜನು ಆ ರೀತಿ ನಾನು ಅವರ ಪ್ರತಿನಿಧಿ. ಅವರೆಲ್ಲ ಇವರ ಹೇಗೆ ಬಹು ಈಶ್ವರವಾದಿಗಳು, ಇಲ್ಲ ಅಂದ್ರೆ ಅವ್ರು ಅನ್ಕೊಳ್ಳೋದು ಈ ದೇವತೆಗಳಿಲ್ಲ, ಕೃಷ್ಣನೂ ಇಲ್ಲ, ಎಲ್ಲವೂ ಕೂಡ ಒಂದು ಕಲ್ಪನೆ ಅಷ್ಟೇ ಅಂತ ಅವ್ರು ಯೋಚನೆ ಮಾಡ್ತಾರೋ ಮಾಯವಾದ ತತ್ವದಲ್ಲಿ. ಸೊ ಆ ರೀತಿಯಲ್ಲೂ ಕೂಡ ಅವ್ರ ಯೋಚನೆ, ಈ ರಾಜನು ಆ ರೀತಿ ಯೋಚನೆ ಕೂಡ ಇರ್ಬೋದು. ತಾವೇ ಪರಮೋನ್ನತರೆಂದುಕೊಳ್ಳುವ ಅನೇಕ ರಾಕ್ಷಸರಿದ್ದಾರೆ, ತಾವೇ ಸೂರ್ಯ ಚಂದ್ರ ಮತ್ತು ಇತರ ಗ್ರಹಗಳ ನಿರ್ದೇಶಕರು ಎಂದು ಅವರು ಹೇಳಿಕೊಳ್ಳುತ್ತಾರೆ. ಅದು ಅವರಲ್ಲಿ ತುಂಬಿರುವ ಮಿಥ್ಯಾಗರ್ವದ ಫಲ. ಹಾಗೆಯೇ ರಾಜವೀರನು ರಾಕ್ಷಸೀಯ ಮನೋಧರ್ಮವನ್ನು ಬೆಳೆಸಿಕೊಂಡು ತಾನೇ ದೇವೋತ್ತಮ ಪರಮಪುರುಷ ಎಂದು ಹೇಳಿಕೊಂಡನು. ಈ ಕಲಿಯುಗದಲ್ಲಾದರೆ ಇಂತಹ ರಾಕ್ಷಸರು ಅಸಂಖ್ಯಾತರಿದ್ದಾರೆ. ಅವರೆಲ್ಲರನ್ನು ಸಾಧು ಸತ್ಪುರುಷರು ಉದ್ದಕ್ಕೂ ತಿರಸ್ಕರಿಸುತ್ತಲೇ ಬಂದಿದ್ದಾರೆ. ಸೊ ಕೊನೆಗೆ ಅವನ ಇದೆಲ್ಲ ಕಾರಣಗಳು ಕೊಟ್ಮೇಲೆ ತಸ್ಮಾತ್ ಮಾಂ, ತಸ್ಮಾತ್ ಅಂದ್ರೆ ಆದ್ದರಿಂದ, ದೇರ್ ಫೋರ್ ಅಂತ ಇಂಗ್ಲಿಷ್ ನಲ್ಲಿ ನಾವು ಎಷ್ಟು ನಮ್ದೆಲ್ಲ ಹೇಳಿದ್ರೆ ಕಾರಣ ಕೊಡ್ತೀವಿ. ಅವನು ಹೇಳ್ತಾನೆ ಅದರಿಂದ ಏನ್ ಮಾಡ್ಬೇಕು ನೀವು, ತಸ್ಮಾತ್ ಮಾಂ ಕರ್ಮ ವಿಪ್ರ. ಸೊ ನಿಮ್ಮ ಏನೇನು ಚಟುವಟಿಕೆಗಳಿದೆ ಅದನ್ನೆಲ್ಲ ನೀವು ನನಗೆ ಅರ್ಪಿಸಬೇಕು. ನಿಮ್ಮ ಇದು ಕ್ರೋಧವನ್ನು ಬಿಡಬೇಕು. ನನ್ನ ಮೇಲೆ ನೀವು ಅಸೂಯೆ ಪಡ್ತಾ ಇದ್ದೀರಾ, ಯಾಕೆ ನಾನು ಈ ಸ್ಥಾನದಲ್ಲಿದ್ದೇನೆ, ನಾನು ಇಷ್ಟು ಸ್ಪೆಷಲ್ ವ್ಯಕ್ತಿ ನಾನು ಅಂತ ನಿಮಗೆ ಅನ್ನಿಸಿ ನಿಮಗೆ ಒಂದು ಅಸೂಯೆ ಭಾವ ಇದೆ, ಅದೆಲ್ಲ ಬಿಡಿ ನೀವು. ಸೊ ಹೀಗೆ ಇದು ರಾಕ್ಷಸನ ಚಿಂತನೆ ಹೀಗೆ. ನನ್ನ ಮೇಲೆ ತಳೆದಿರುವ ಕ್ರೋಧವನ್ನು ಬಿಡಬೇಕು. ನೀವೆಲ್ಲರೂ ಧಾರ್ಮಿಕ ಆಚರಣೆಗಳಿಂದ ನನ್ನನ್ನು ಪೂಜಿಸಿ ನನಗೆ ಸಕಲ ವಸ್ತುಗಳನ್ನು ಸಮರ್ಪಿಸಬೇಕು. ನೀವು ಬುದ್ಧಿವಂತರೇ ಆದ ಪಕ್ಷದಲ್ಲಿ ಸಕಲ ಯಜ್ಞಗಳ ಪ್ರಥಮ ಆವಿಸ್ಸನ್ನು ಸ್ವೀಕರಿಸಿ ನನಗಿಂತ ಮೇಲಾದ ಇನ್ನೊಬ್ಬ ಪರಮಪುರುಷಗಳೆಂಬುದನ್ನು ಅರ್ಥ ಮಾಡಿಕೊಳ್ಳುವಿರಿ. ಇಡೀ ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳಿರುವ ಹಾಗೆ ಅವನಿಗಿಂತ ಮೇಲಾದ ಸತ್ಯ ಇನ್ನೊಂದಿಲ್ಲ. ವೇನರಾಜನು ದೇವೋತ್ತಮ ಪರಮಪುರುಷನ ಅನುಕರಿಸುತ್ತಿದ್ದನು. ಮಿಥ್ಯಾಗರ್ವದಿಂದ ತನ್ನನ್ನೇ ಪರಮಪ್ರಭು ಎಂದು ಹೇಳಿಕೊಂಡು ಮಾತನಾಡುತ್ತಿದ್ದನು. ಇವೆಲ್ಲವೂ ರಾಕ್ಷಸೀಯ ವ್ಯಕ್ತಿಯ ಲಕ್ಷಣಗಳು. ಹಾಗೆ ಸರ್ಕಾರಕ್ಕೆ ಅವ್ರಿಗೇನ್ ಬೇಕು, ಯಾವಾಗ ಬೇಕು ಟ್ಯಾಕ್ಸ್ ಎಷ್ಟು ಬೇಕು ಅವ್ರಿಗೆ ಬೇಕಾದ್ರೆ ಇನ್ಕ್ರೀಸ್ ಮಾಡುವುದು, ಇನ್ನೊಂದು ಮಾಡುವುದು, ಅವ್ರಿಗೆ ಕೊಡ್ಬೇಕು, ಇಲ್ಲ ಅವ್ರಿಗೆ ಸಿಗ್ಬೇಕು ಹೇಳ್ತಾರೆ. ಮೊದಲು ವ್ಯಕ್ತಿ ಒಂದ್ಸಲ ಹೇಳ್ತಾರೆ, ಕೆಲವು ಜನ ಸಮಾಜದಲ್ಲಿ ಹೇಗೆ ಬೆಳೀತಾರೆ ಅಂದ್ರೆ ಮೊದಲಿಗೆ ಅವರು ಹಣವನ್ನು ಪಡಿಲಿಕ್ಕೆ ಇನ್ನೊಂದು ಮಾಡ್ಲಿಕ್ಕೆ ಎಲ್ಲ ಮಾಡ್ತಾ ಇರ್ತಾರೆ, ಸ್ವಲ್ಪ ಧರ್ಮದ ಚಟುವಟಿಕೆಗಳು ಮಾಡ್ತಾರೆ. ಮತ್ತೆ ಅವರು ಕೂಡ ಸ್ವಲ್ಪ ದಾನ ಧರ್ಮ ಕೊಡ್ಬೋದು. ಮತ್ತೆ ಪರ್ಟಿಕ್ಯುಲರ್ಲಿ ರಾಜಕೀಯಕ್ಕೆ ಬಂದ್ಬಿಟ್ರೆ ಅವ್ರು ಕೊಡೋದಿಲ್ಲ ಯಾರಿಗೂ, ಅವ್ರಿಗೆ ಯಾರು ಕೊಡ್ಬೇಕು, ಅವ್ರಿಗೆ ಎಲ್ಲರೂ ದಾನ ಮಾಡ್ಬೇಕು, ಎಲ್ಲರೂ ಅವ್ರಿಗೆ ಕೊಡ್ಬೇಕು. ಹೀಗೆ ಇದೆಲ್ಲ ನೋಡ್ತೀವಿ ನಾವು, ಇದೆಲ್ಲ ಕಾಮನ್, ಇದೆಲ್ಲ ಅನುಭವ ಇದೆ. ಸೊ ग्रंथराज श्रीमद् भागवतम की जय, जय।